गिरिनन्दिनि नन्दितमेदिनि विश्वविनोदिनि नन्दनुते गिरिवरविन्ध्यशिरोधिनि वासिनि विष्णुविलासिनि जिष्णुनुते। शङ्करतोषिणि कल्विषभूषिणि घोषरते धनुजनि रोषिणि दितिसुतरोषिणि दुर्मदशोषिणि सिन्धुसुते। जय जय हे महिषासुरमर्दिनि रम्यकपर्दिनि शैलसुते। शिरोमणि तुंग हिमालय शृंगनिजालय मध्यगते मधु मधुरे मधु कैटभगञ्जिनि कैटभभञ्जिनि रासरते। जय जय हे ನವರಾತ್ರಿಯ ಆಶ್ವಿಜ ಮಾಸದ ಶುಕ್ಲ ಪಕ್ಷದ ಪಾಠ್ಯದವರೆಗೆ ನಡೆಯುವ ಪೂಜೆಯಲ್ಲಿ 7ನೇ ದಿನರಂದು ನಡೆಯುವ ಪೂಜೆ ನನಗೆ. ನನ್ನನ್ನು ಕಾಳರಾತ್ರಿ ಮಹಾಕಾಳಿ ಎಂದು ಕರೆಯುತ್ತಾರೆ. ದುರ್ಗಾ ಮಾತೆಯ ರೂಪದಲ್ಲಿದ್ದ ನನ್ನ ದೇವತೆಗಳೆಲ್ಲ ರಕ್ತಾಬೀಜಾಸುರನೆಂಬ ರಕ್ಕಸನನ್ನು ಸಂಹರಿಸಬೇಕೆಂದು ನನಗೆ ಆದೇಶ ನೀಡಿದರು. ಯಾಕೆಂದರೆ ರಕ್ತಬೀಜಾಸುರನಿಗೆ ಒಂದು ವರವಿತ್ತು. ಅವನ ಶರೀರದಿಂದ ಒಂದು ರಕ್ತದನಿಯಾಗಲಿ ಭೂಮಿಯ ಮೇಲೆ ಬಿದ್ದಲ್ಲಿ ಪ್ರತಿಯೊಂದು ರಕ್ತದನಿಯಿಂದಲೇ ಮತ್ತೊಬ್ಬ ರಕ್ತಬೀಜಾಸುರ ಹುಟ್ಟಿಕೊಳ್ಳುವಂತೆ. ದುರ್ಗಾ ಮಾತೆಯ ರೂಪದಲ್ಲಿ ರಕ್ತಬೀಜಾಸುರನೊಂದಿಗೆ ಯುದ್ಧ ಮಾಡುತ್ತಿರುವಾಗ ಆತನ ಗಾಯಗೊಳಿಸಿದಂತೆಲ್ಲ ರಕ್ತವು ಭೂಮಿಗೆ ಪ್ರತಿಯೊಂದು ರಕ್ತದ ಹನಿಯಿಂದಲೇ ತಲಾ ಒಬ್ಬನಂತೆ ಹುಟ್ಟಿಕೊಂಡು ರಕ್ತಬೀಜಾಸುರರ ಸಂಖ್ಯೆ 100 ಮಡಿಯಾದಾಗ ಹುಟ್ಟಿಕೊಂಡವಳೇ ನಾನು, ಮಹಾಕಾಳಿ. ರಕ್ತಬೀಜಾಸುರನ ರಕ್ತವನ್ನು ಭೂಮಿಗೆ ಬೀಳದಂತೆ ತನ್ನ ನಾಲಿಗೆಯ ಮೂಲಕ ತಡೆದಿದ್ದು ಆತನ ಕದ್ರೂಪಗಳೆಲ್ಲ ಮುಗಿಸಿದ ಬಳಿಕ ರಕ್ತಬೀಜನೊಂದಿಗೆ ಭೀಕರ ಕಾಳಗ ಮಾಡಿ ಆತನ ಮೃತದೇಹವು ಧರಾಶಾಯ ಆಗುವವರೆಗೂ ಆತನ ಶರೀರದಿಂದ ಬಿದ್ದ ರಕ್ತವನ್ನೆಲ್ಲ ಘಟಘಟನೆ ಕುಡಿದವಳು ನಾನು. ನನ್ನ ಕೋಪವು ಕಡಿಮೆಯಾಗದಿದ್ದಾಗ
ನನ್ನ ಕೋಪವನ್ನು ತಣಿಸಲು ಹೆಣದ ರಾಶಿಯ ಮೇಲೆ ಮಲಗಿದ್ದ ಶಿವನ ಮೇಲೆ ನೃತ್ಯ ಮಾಡಿದ್ದ ನಾನು ಶಿವನನ್ನು ನೋಡಿ ನನ್ನ ಕೋಪವನ್ನು ತಣಿಸಿಕೊಂಡೆ. ಈಗ ಯಾರು ನನ್ನನ್ನು ಪೂಜಿಸುತ್ತಾರೋ ಅವರಿಗೆ ಅಗ್ನಿ ಭಯ, ಜಲ ಭಯ, ಜಂತು ಭಯ, ಶತ್ರು ಭಯ, ರಾತ್ರಿ ಭಯ ಮುಂತಾದವುಗಳು ಎಂದೂ ಆಗುವುದಿಲ್ಲ. ಧನ್ಯೋಸ್ಮಿ. ಹ ಹ ಹ ಹ. वन्दे वाञ्छितलाभाय चन्द्रार्धकृतशेखराम् वृषारूढाम् शूलधराम् शैलपुत्री यशस्विनीम् दधाना करपद्माभ्याम् अक्षमाला कमण्डलु देवी प्रसीदतु मयि ब्रह्मचारिण्य उत्तमा पिण्डज प्रवरारूढा चन्दकूपास्त्रकैर्युता प्रसादम् तनुते मह्यम् चन्द्रघण्टेति विश्रुता सुरासम्पूर्णकलशम् रुधिराप्लुतवमेव च दधाना हस्तपद्माभ्याम् कूष्माण्डा शुभदास्तु मे सिंहासनगता नित्यम् पद्माश्रितकरद्वया शुभदास्तु सदा देवी स्कन्दमाता यशस्विनी चन्द्रहासोज्ज्वलकरा शार्दूलवरवाहना कात्यायनी शुभम् दद्या देवी दानवघातिनी एकवेणी जपाकर्ण पूरनग्नाखरा स्थिता लम्बोष्ठीकर्णिकाकर्णी तैलाभ्यक्तशरीरिणी वामपादोल्लसल्लोह लताकण्टकभूषणा वर्धनमूर्ध्वजा कृष्णा कालरात्रिर्भयङ्करी श्वेते वृषे समारूढा श्वेताम्बरधरा शुचिः महागौरी शुभम् दद्यान् महादेव प्रमोददा सिद्धगन्धर्वयक्षाद्यैरसुरैरमरैरपि सेव्यमाना सदा भूयात् सिद्धिदा सिद्धिदायिनी इति श्री नवदुर्गा स्तोत्रम्। ऐगिरिनन्दिनि नन्दितमेदिनि विश्वविनोदिनि नन्दनुते गिरिवरविन्द्यशिरोदिनि वासिनि विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते ॐ शङ्कर्ये नमः ॐ श्रीकर्ये नमः ॐ सात्वै नमः ॐ
श्रीवरविन्द्यशिरोधिनि वासिनि विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते
मध्ये ಬಿಂಬಾನನವಿದು ಮಂಡಲರೆ. ನಾನು ಲಕ್ಷ್ಮಿ, ನಾರಾಯಣನ ಪತ್ನಿ, ನಾರಾಯಣಿ ಎಂದು ಕರೆಯುತ್ತಾರೆ. ನಾನು ಭೂಮಿಯಲ್ಲಿ 2 ಅವತಾರ ಮತ್ತು ಅಷ್ಟಲಕ್ಷ್ಮಿಯರ ಅವತಾರಗಳನ್ನು ತಾಳಿದ್ದೇನೆ. ಭೂಮಿಯಲ್ಲಿ ಸೀತೆ, ರಾಮನ ಪತ್ನಿ ಮತ್ತು ನನಗೆ 2 ಮಕ್ಕಳಿದ್ದಾರೆ, ಲವ ಮತ್ತು ಕುಶ. ದ್ವಾಪರ ಯುಗದಲ್ಲಿ ರಾಧೆ ಕೃಷ್ಣನ ಪ್ರೇಮಿ ಮತ್ತು ಗಾಂಧರ್ವ ವಿವಾಹ ಆಗಿದ್ದೇನೆ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಎಲವೋ ಮಹಿಷ ಬಾರೋ ಬಾ ರಕ್ತ ಬೀಜಾಸುರ, ನೋಡು ನಿನಗಾಗಿ ನನ್ನ ಆಯುಧಗಳು ಕಾಯುತ್ತಿರುವುದು, ಬಂದು ನಿಲ್ಲು ಯುದ್ಧಕ್ಕೆ. ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿನ್ ಆದಂತಹ ಸಿದ್ಧಿ ಎಸ್ ಕಾಮತ್
ಇವ್ರು ಬರಬೇಕು. ಕಂಗ್ರ್ಯಾಚುಲೇಷನ್ಸ್ ಸಿದ್ದಿ ಎಸ್ ಕಾಮತ್. ಹೀಗೆ ಪಾರ್ಟಿಸಿಪೇಟ್ ಮಾಡ್ತಾ ಇರಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಸೆಕೆಂಡ್ ಪ್ರೈಸ್ ಗೋಸ್ಟು ಇವರು ನಿರೀಕ್ಷಾ ಶೆಟ್ಟಿ. ಓಕೆ, ನಿರೀಕ್ಷಾ ಶೆಟ್ಟಿ ಇವರು ಕೂಡ ಫಸ್ಟ್ ಪ್ರೈಸನ್ನು ಪಡ್ಕೊಂಡಿದ್ದಾರೆ. ಸೊ ವೇದಿಕೆಗೆ ಬರಬೇಕು. ಓಕೆ, ಮೂರನೆಯ ಪ್ರಥಮ ಬಹುಮಾನ ವಿನ್ನರ್ ಆಗಿರುವಂಥ ಅಲೇಖ್ಯ. ಕಂಗ್ರ್ಯಾಚುಲೇಷನ್ಸ್ ಅಲೇಖ್ಯ. ಓಕೆ, ದ್ವಿತೀಯ ಬಹುಮಾನವನ್ನು ಪಡೆದಂತಹ ಅಜಿತೇಶ್ ಅವರು. ಋತ್ವ. ಓಕೆ, ತೃತೀಯ ಬಹುಮಾನವನ್ನು ಪಡೆದುಕೊಂಡಿರುವಂತಹ ಅನಿಕಾ. ಕಂಗ್ರ್ಯಾಚುಲೇಷನ್ಸ್ ಅನಿಕಾ, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಅರಾನಾ. ಮನಸ್ವಿ. ಥ್ಯಾಂಕ್ ಯು. ಪಾರ್ಟಿಸಿಪೇಟ್ ಮಾಡಿದಂತಹ ಎಲ್ಲ ಮಕ್ಕಳು ಆಗಿರ್ಬೋದು, ಅವರ ಹಿಂದೆ ಅವರ ಮಕ್ಕಳನ್ನು ಪ್ರಿಪೇರ್ ಮಾಡಿದಂತಹ ತಾಯಂದಿರು ಆಗಿರ್ಬೋದು, ಇವರೆಲ್ಲರಿಗೂ ಆಲ್ ದಿ ಬೆಸ್ಟ್. ಇನ್ ಫ್ಯೂಚರಲ್ಲಿ ಇವರು ಹೀಗೆ ಮುಂದುವರಲಿ. ನಮ್ಮ ಸ್ಪಂದನ ವಾಹಿನಿಯನ್ನು ಹೀಗೆ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಹರೇ ಶ್ರೀನಿವಾಸ. ನಮ್ಮ ಭಜನಾ ಮಂಡಳಿ ಹೆಸರು ಶ್ರೀ ಹರಿಭಕ್ತಿ ಭಜನಾ ಮಂಡಳಿ ಸುರತ್ಕಲ್. ನನ್ನ ಹೆಸರು ಬಿ ಗೋಪಾಲಕೃಷ್ಣರಾವ್. ನನ್ನ ಹೆಸರು ಇಂದುಮತಿ ಬಿಜಿ ರಾವ್. ನಾನು ವಿಮಲಾ ಭಟ್. ನಾನು ಸಂಧ್ಯಾ ನಾಗರಾಜ್. ನನ್ನ ಹೆಸರು ಶ್ರೀಲಕ್ಷ್ಮಿ ಪ್ರಜಾಪ್ತಾಯಿ.
ದುರ್ಗೆ ಪಾಲಿಸೆನ್ನ ಮಾತೆ ನಂಬಿದೆ ಬ್ರಹ್ಮ ಭರ್ಗಾದಿ ಸುರ ವಿನುತೆ ದುರ್ಗೆ ಪಾಲಿಸೆನ್ನ ಮಾತೆ ನಂಬಿದೆ ಬ್ರಹ್ಮ ಭರ್ಗಾದಿ ಸುರ ವಿನುತೆ ದುರ್ಗಮ ಭವದಿಂದ ನಿರ್ಗಮ ಗೈಸುಗೆ ಭಾಗವಿ ಸ್ವರ್ಗ ಪವರ್ಗ ಪ್ರದಾನೆ ದುರ್ಗಮ ಭವದಿಂದ ನಿರ್ಗಮ ಗೈಸುಗೆ ಭಾಗವಿ ಸ್ವರ್ಗ ಪವರ್ಗ ಪ್ರದಾನೆ ದುರ್ಗೆ ಪಾಲಿಸೆನ್ನ ಮಾತೆ ನಂಬಿದೆ ಬ್ರಹ್ಮ ಭರ್ಗಾದಿ ಸುರ ವಿನುತೆ ಅಂಬರ ಭೂಮಿ ವಿಹಾರಿ ಅಲ್ಲಾಯುಧ ದಿವ್ಯಾಂಬರಧಾರಿ ಅಸುರಾರಿ ಅಂಬರ ಭೂಮಿ ವಿಹಾರಿ ಅಲ್ಲಾಯುಧ ದಿವ್ಯಾಂಬರಧಾರಿ ಅಸುರಾರಿ ನಂಬಿದೆ ನಿನ್ನ ಪದಾಂಬುಜ ಎನ್ನರು ದಂಬರದಲ್ಲಿನ ಬಿಂಬನ ತೋರಿ ನಂಬಿದೆ ನಿನ್ನ ಪದಾಂಬುಜ ಎನ್ನರು ದಂಬರದಲ್ಲಿನ ಬಿಂಬನ ತೋರಿ ಎಂಬೆ ಸುನಿತಂಬೆ ಜಗದಂಬೆ ಶುಭ ಗುಣ ನಿಗರಂಬೆ ದುರ್ಗೆ ಪಾಲಿಸೆನ್ನ ಮಾತೆ ನಂಬಿದೆ ಬ್ರಹ್ಮ ಭರ್ಗಾದಿ ಸುರ ವಿನುತೆ ನಂದ ಗೋಪನ ಕುಮಾರಿ ನರಸಿಂಹಾಂಗ ಮಂದಿರೆ ಸಜ್ಜನೋದಾರಿ ನಂದ ಗೋಪನ ಕುಮಾರಿ ನರಸಿಂಹಾಂಗ ಮಂದಿರೆ ಸಜ್ಜನೋದಾರಿ ಇಂದಿರೆ ಎನ್ನಯ ಇಂದಿಯ ಮನಸ್ಸು ಕುಂದನ ಪದದೊಳು ತಂದು ನಿಲ್ಲಿಸು ಇಂದಿರೆ ಎನ್ನಯ ಇಂದಿಯ ಮನಸ್ಸು ಕುಂದನ ಪದದೊಳು ತಂದು ನಿಲ್ಲಿಸು ಎಂದೇ ಎನ ಹಿಂದೆ ಇನ್ನು ಮುಂದೆ ಗತಿ ನೀನೇ ಎಂದೆ ದುರ್ಗೆ ಪಾಲಿಸೆನ್ನ ಮಾತೆ ನಂಬಿದೆ ಬ್ರಹ್ಮ ಭರ್ಗಾದಿ ಸುರ ವಿನುತೆ ಶ್ರೀನಾರಸಿಂಹನ ರಾಣಿ ವರನೀಲವೇಣಿ ಪರಮ ಕಲ್ಯಾಣಿ ಗುಣಶ್ರೇಣಿ ಶ್ರೀನಾರಸಿಂಹನ ರಾಣಿ ವರನೀಲವೇಣಿ ಪರಮ ಕಲ್ಯಾಣಿ ಗುಣಶ್ರೇಣಿ ಪರತರ ಗುರು ಗೋಪಾಲ ವಿಠಲನ ಪರತರ ಗುರು ಗೋಪಾಲ ವಿಠಲನ ಚರಣ ಕಮಲಗಳು ಸ್ಥಿರವಾದ ಭಕ್ತಿಯ ಪರತರ ಗುರು ಗೋಪಾಲ ವಿಠಲನ ಚರಣ ಕಮಲಗಳು ಸ್ಥಿರವಾದ ಭಕ್ತಿಯ ನೀಡೆ ನಿನಗೀಡೆ ನಲಿದಾಡೆ ದಯ ಮಾಡಿ ನೋಡೆ ದುರ್ಗೆ ಪಾಲಿಸೆನ್ನ ಮಾತೆ ನಂಬಿದೆ ಬ್ರಹ್ಮ ಭರ್ಗಾದಿ ಸುರ ವಿನುತೆ ದುರ್ಗಮ ಭವದಿಂದ ನಿರ್ಗಮ ಗೈಸುವೆ ಭಾಗವಿ ಸ್ವರ್ಗ ಪವರ್ಗ ಪ್ರದಾನೆ ದುರ್ಗಮ ಭವದಿಂದ ನಿರ್ಗಮ ಗೈಸುವೆ ಭಾಗವಿ ಸ್ವರ್ಗ ಪವರ್ಗ ಪ್ರದಾನೆ ದುರ್ಗೆ ಪಾಲಿಸೆನ್ನ ಮಾತೆ ನಂಬಿದೆ ಬ್ರಹ್ಮ ಭರ್ಗಾದಿ ಸುರ ವಿನುತೆ ಶ್ರೀ ಗಣೇಶಾಯ ನಮಃ.
ಸೊಲ್ಲು ಸಲ್ಲದು ಇಲ್ಲಿಹನು ಅಲ್ಲಿಲ್ಲವೆಂಬಿ ಸೊಲ್ಲು ಸಲ್ಲದು ಸಲ್ಲದು ಒಳ ಹೊರಗೆ ನೀನಿಲ್ಲದಿಲ್ಲ ಅನ್ಯತ್ರವೆಂಬುದನೆಲ್ಲ ಕೆಲರು ಬಲ್ಲರಿನೆಯೋಳು ಭಾಗವತರಾದೆಲ್ಲರಿಗೆ ವಂದಿಸದ ಪೂಜನರಿಗೆ ಸದ್ಗತಿ ನೋಡ ರಕ್ಷಿಸು ನಮ್ಮ ನನವರತ ರಕ್ಷಿಸು ನಮ್ಮ ನನವರತ ರಕ್ಷಿಸು ನಮ್ಮ ನನವರತ. ಹರಿ ಓಂ ಹರಿ 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 ಹರಿ ಓಂ ಹರಿ. ಇದ್ದಾನೆ ಇದ್ದಾನೆ ದೇವರು ಇದ್ದಾನೆ 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 ದೇವರು ಇದ್ದಾನೆ. ರಕ್ಷೆಗೊಳಿದ್ದವ ಚಿತ್ತನೆ ಹರಿಪುತ್ರಿಗೆ ಗೋಚರನಾಗುತ್ತಾನೆ. ಇದ್ದಾನೆ ಇದ್ದಾನೆ ದೇವರು ಇದ್ದಾನೆ 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 ದೇವರು ಇದ್ದಾನೆ 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 ದೇವರು ಇದ್ದಾನೆ. ಉದ್ಭವ ಗೈರಿಹ ಸಿದ್ಧರ ಪೊರಗಿಹ ಭಕ್ತನಲ್ಲದಲ್ಲಿ ಹರಿತಾ ಇದ್ದಾನೆ ಇದ್ದಾನೆ. ಉದ್ಭವ ಗೈರಿಹ ಸಿದ್ಧರ ಪೊರಗಿಹ ಭಕ್ತನಲ್ಲದಲ್ಲಿ ಹರಿತಾ ಇದ್ದಾನೆ ಇದ್ದಾನೆ ದೇವರು ಇದ್ದಾನೆ 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 ದೇವರು ಇದ್ದಾನೆ 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 ದೇವರು ಇದ್ದಾನೆ. ಕಂಸನ ಉತ್ತರತನ ಮಾತ ಕಡಗಿರುವ ಜಗತ್ತಾರೆ ಇದ್ದಾನೆ ಇದ್ದಾನೆ. ಕಂಸನ ಉತ್ತರತನ ಮಾತ ಕಡಗಿರುವ ಜಗತ್ತಾರೆ ಇದ್ದಾನೆ ಇದ್ದಾನೆ ದೇವರು ಇದ್ದಾನೆ 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 ದೇವರು ಇದ್ದಾನೆ. ಶೋಧನಾಗಿದ್ದಾನೆ ಕಂಬದಲ್ಲಿ ಮುದ್ದಾಡಿದ ಪ್ರಹ್ಲಾದ ಬೊದ್ದವನು ಇದ್ದಾನೆ ಇದ್ದಾನೆ. ಶೋಧನಾಗಿದ್ದಾನೆ ಕಂಬದಲ್ಲಿ ಮುದ್ದಾಡಿದ ಪ್ರಹ್ಲಾದ ಬೊದ್ದವನು ಇದ್ದಾನೆ ಇದ್ದಾನೆ ದೇವರು ಇದ್ದಾನೆ 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 ದೇವರು ಇದ್ದಾನೆ 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 ದೇವರು ಇದ್ದಾನೆ. ಮತ್ತಾನಿಯ ಮರ್ತಿ ಮಲ್ಲರ ಬಲಗೆಟ್ಟ ಮೂಲ ನಾರಾಯಣ ಎಂಬವ ಇದ್ದಾನೆ ಇದ್ದಾನೆ. ಮತ್ತಾನಿಯ ಮರ್ತಿ ಮಲ್ಲರ ಬಲಗೆಟ್ಟ ಮೂಲ ನಾರಾಯಣ ಎಂಬವ ಇದ್ದಾನೆ ಇದ್ದಾನೆ ದೇವರು ಇದ್ದಾನೆ 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 ದೇವರು ಇದ್ದಾನೆ. ರಕ್ಷೆಗೊಳಿದ್ದವ ಚಿತ್ತನೆ ಹರಿಪುತ್ರಿಗೆ ಗೋಚರನಾಗುತ್ತಾನೆ. ಇದ್ದಾನೆ ಇದ್ದಾನೆ ದೇವರು ಇದ್ದಾನೆ 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 ದೇವರು ಇದ್ದಾನೆ 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 ದೇವರು ಇದ್ದಾನೆ. ಹರಿ ಓಂ ಹರಿ 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 ಹರಿ ಓಂ ಹರಿ. ನಮಃ. ಬಂದನ್ನೋಡೆ ಬಂದನ್ನೋಡೆ ಮಂದಿರದೋಳು ಬಂದನ್ನೋಡೆ ಬಂದನ್ನೋಡೆ ಮಂದಿರದೋಳು ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ. ಬಂದನ್ನೋಡೆ ಬಂದನ್ನೋಡೆ ಮಂದಿರದೋಳು ಬಂದನ್ನೋಡೆ ಬಂದನ್ನೋಡೆ ಮಂದಿರದೋಳು
ಬಂದಳು ನೋಡೆ ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಎಡಬಲದಲ್ಲಿ ಗಜಗಳಿಂದ ಪೂಜೆಗೊಳ್ಳುತ್ತಾ ಎಡಬಲದಲ್ಲಿ ಗಜಗಳಿಂದ ಪೂಜೆಗೊಳ್ಳುತ್ತಾ ಬಿಡದೆ ತನ್ನ ಕರಕಮಲರಿ ಅಭಯ ನೀಡುತ್ತಾ ಬಿಡದೆ
ನಿನ್ನ ಪೊಗಳಲಾರೆನೆ ನಾನು ನಿಗಮವೇ ಜಳೆ ನೀನು ನಿನ್ನ ಪೊಗಳಲಾರೆನೆ ನಾನು ಮದನ ಪರಾದವ ತೆಗೆದೆನಿಸದೆ ನೀ ರಘುಪದೆಯಿಂದಲೇ ಪನ್ನದ ವೇಣಿ ತಾಯೇ ಬಾರೆ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಶ್ರೀಯೇ ತಾಯೇ ಲೋಕಮಾತೆ ನೀನು ನಿನ್ನ ತೋಟನಲ್ಲವೇ ನಾನು ಲೋಕಮಾತೆ ನೀನು ನಿನ್ನ ತೋಟನಲ್ಲವೇ ನಾನು ಆಕಳ ಕರುವನ್ನು ಸ್ವೀಕರಿಸಿದ ಪರಿ ಈ ಕರುಣದಿ ಕಾಲಾಟೆ ನಮ್ಮನೆಗೆ ತಾಯೇ ಬಾರೆ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಶ್ರೀಯೇ ತಾಯೇ ಕಡೆಗೆ ನಮ್ಮ ನಿವಾಸ ನಿನ್ನೊಡೆಯಾನಂತಾರೀಶ ಕಡೆಗೆ ನಮ್ಮ ನಿವಾಸ ನಿನ್ನೊಡೆಯಾನಂತಾರೀಶ ಒಡೆಯನಿ ಗಲ್ಲಿಗೆ ಮಡಲಿ ಬರುವುದರು ನಡತೆ ಉಚಿತವಿದು ನಡೆ ನಮ್ಮನೆಗೆ ತಾಯೇ ಬಾರೆ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಶ್ರೀಯೇ ಬಾರೆ ಬಾರೆ ಕರವೀರ ನಿವಾಸಿನಿ ಬಾರಿ ಬಾರಿಗೆ ಶುಭ ತೋರೆ ನಮ್ಮನೆಗೆ ತಾಯೇ ಬಾರೆ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಶ್ರೀಯೇ ತಾಯೇ गणनायकं गणेश्वरं गणनायकं गणेश्वरं गौरीतनयं गजाननं गौरीतनयं गजाननं गणनायकम् मूषिकवाहनं श्रीगणनाथं पाशाङ्कुशधर बालगजाननं मूषिकवाहनं श्रीगणनाथं पाशाङ्कुशधर बालगजाननं आनन्दताण्डव नर्तन गणपतिम् आनन्दताण्डव नर्तन गणपतिं विनायकं विघ्ननाशकं विघ्नेश्वरं गणनायकम् हे शिवनन्दनं जय जगवन्दनं विद्याबुद्धिप्रदायक देवं हे शिवनन्दनं जय जगवन्दनं विद्याबुद्धिप्रदायक देवं मङ्गलदायक शम्भु मनोहरं मङ्गलदायक शम्भु मनोहरं विनायकं विघ्ननाशकं विघ्नेश्वरं गणनायकं गणेश्वरं गणनायकं
ಇನ್ನು ಮುಂದಿನ ಕ್ಯಾಟಗರಿ ಬಂದು ಭಜನಾ ಸ್ಪರ್ಧೆ. ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು, ಹಲವಾರು ತಂಡಗಳು ಪಾರ್ಟಿಸಿಪೇಟ್ ಮಾಡಿತ್ತು. ಸೊ ಪ್ರಥಮ ಬಹುಮಾನವನ್ನು ಅನಂತೇಶ್ವರ ಶಾಲೆಯ ಟೀಚರ್ಸ್ ಪಡ್ಕೊಂಡಿದ್ದಾರೆ. ಸೊ ಬಂದಿದ್ರೆ ಪ್ರೈಸ್ ಅಂತ ತಗೊಳ್ಬೇಕು. ಓಕೆ ಸರ್. ಸೆಕೆಂಡ್ ಬಹುಮಾನ ಹರಿಭಕ್ತಿ ಬಳಗ ಸುರತ್ಕಲ್ ಇವರು ಪಡ್ಕೊಂಡಿದ್ದಾರೆ. ಹರಿಭಕ್ತಿ ಬಳಗ ಸುರತ್ಕಲ್ ಇವರು ಬಂದಿದ್ದಾರೆ. ಸೊ ಬಹುಮಾನವನ್ನು ಪಡ್ಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಬಹಳ ದೂರದಿಂದ ಕಷ್ಟಪಟ್ಟು ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಹೀಗೆ ಪಾರ್ಟಿಸಿಪೇಟ್ ಮಾಡ್ತಾರೆ, ಸ್ಪಂದನ ವಾಹಿನಿಯನ್ನು ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ತೃತೀಯ ಬಹುಮಾನವನ್ನು ಪಡ್ಕೊಂಡಿದ್ದಾರೆ ದುರ್ಗಾ ಭಜನಾ ಮಂಡಳಿ ಗೋಪಾಡಿ, ರಾಮ ಭಜನಾ ಮಹಿಳಾ ಟೀಮ್ ಮತ್ತು ಮಹಿಳಾ ಮಂಡಳ ಕಟ್ಪಾಡಿ ಇದರ ಟೀಮ್ಗಳು. ರಾಮ ಭಜನಾ ಮಹಿಳಾ ಟೀಮ್ ಇದರ ಪಾರ್ಟಿಸಿಪೆಂಟ್ಸ್ ಇದ್ದಾರೆ. ಸೊ ಕಲ್ಯಾಣ್ಪುರದ ಇವರು ಬಹುಮಾನವನ್ನು ಪಡ್ಕೊಳ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ತೃತೀಯ ಬಹುಮಾನವನ್ನು ಮಹಿಳಾ ಮಂಡಲ ಕಟ್ಪಾಡಿ ಇವರು ಆನ್ಲೈನ್ನಲ್ಲಿ ನಡೆಸಿದಂತಹ ಭಜನಾ ಸ್ಪರ್ಧೆಯಲ್ಲಿ ಪಡ್ಕೊಂಡಿದ್ದಾರೆ. ಮಹಿಳಾ ಮಂಡಳ ಕಟ್ಪಾಡಿ. ಥ್ಯಾಂಕ್ ಯು. ಪಾರ್ಟಿಸಿಪೇಟ್ ಮಾಡಿದಂತಹ ಎಲ್ಲರಿಗೂ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಓಕೆ, ನಮ್ಮ ಸ್ಪಂದನ ವಾಹಿನಿಯನ್ನು ವೀಕ್ಷಿಸ್ತಾ ಇರ್ತೀರಿ. ಅಷ್ಟೇ ಅಲ್ಲದೆ ಏನು ಪ್ರೋಗ್ರಾಮ್ಸ್ ನಡೀತಾ ಇರ್ತದೆ ಇದನ್ನು ನೋಡ್ತಾ ಇರ್ತೀರಿ. ಸೊ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ವಿನ್ನರ್ಸ್ನ ಪೇರೆಂಟ್ಸ್ ಆಗಿರ್ಬೋದು, ವಿನ್ನರ್ಸ್ ಯಾರಾದರೂ ಮಾತಾಡೋರಿದ್ರೆ ಬಂದು ಮಾತಾಡ್ಬೋದು. ಎಲ್ಲರಿಗೂ ನಮಸ್ತೆ. ಈಗ ಅಂದರೆ ಸ್ಪಂದನ ವಾಹಿನಿಯವರೊಂದು ಇದು ಪ್ರೋಗ್ರಾಮ್ ನಡೆಸ್ಕೊಟ್ಟಿದ್ದಾರೆ. ಅಂದರೆ ಎಷ್ಟೋ ಟ್ಯಾಲೆಂಟೆಡ್ ಅಂದರೆ ಪ್ರತಿಭೆಗಳಿಗೆ ಈಗ ಈ ಒಂದು ಕೊರೋನಾ ಟೈಮಲ್ಲಿ ಈಗ ಎಲ್ಲ ಸ್ಟೇಜ್ ಎಲ್ಲ ಹೋಗೋದು ಸ್ಟಾಪ್ ಆಗಿದೆ. ಸೊ ಈ ಟೈಮಲ್ಲಿ ನಮ್ಮ ಸ್ಪಂದನ ವಾಹಿನಿಯವರು ಇದೊಂದು ಆನ್ಲೈನ್ ಮೂಲಕ ಕಾಂಪಿಟೇಷನ್ ನಡೆಸಿ ಎಲ್ಲ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಅದೇ ರೀತಿ ಎಲ್ಲ ಪೇರೆಂಟ್ಸಿಗೆ ಒಂದು ಮಾತಾಡೋದಕ್ಕೆ ಇಷ್ಟಪಡ್ತೇನೆ. ಅಂದರೆ ಈ ದಿನ ಎಲ್ಲ ಪಾರ್ಟಿಸಿಪೇಟ್ ಎಲ್ಲರೂ ಮಾಡಿರ್ತಾರೆ, ಕಷ್ಟಪಟ್ಟಿರ್ತಾರೆ, ನಮಗೂ ಗೊತ್ತಿದೆ ಅದರ ಕಷ್ಟ ಏನು ಅಂತ. ಅಂದರೆ ಸಣ್ಣ ಮಕ್ಕಳನ್ನು ಪ್ರಿಪೇರ್ ಮಾಡೋದು ತುಂಬಾ ಕಷ್ಟ. ಅಂದರೆ ಜಸ್ಟ್ ನಾವು ಅವರಿಗೆ ಫೋರ್ಸ್ ತೆಗಿಬೇಕಾದ್ರೆ ಏನಾದರೂ ಮಾಡಬೇಕಾದ್ರೆ ಆಚೆ ಓಡ್ತಾ ಇರ್ತಾರೆ ಮಕ್ಕಳು. ತುಂಬಾ ಕಷ್ಟಪಡ್ತೇವೆ, ಪ್ರತಿಯೊಬ್ಬರು ತಂದೆ ತಾಯಿಗಳು ಕಷ್ಟಪಟ್ಟಿದ್ದಾರೆ. ಸೊ ಪ್ರೈಸ್ ಸಿಗಲಿಲ್ಲ ಅನ್ನೋದು ಯಾರು ಬೇಜಾರು ಮಾಡ್ಕೊಳ್ಬೇಡಿ. ಯಾಕೆಂದರೆ ನಿಜವಾಗೂ ನೋಡಬೇಕಂದ್ರೆ ಇದು ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್. ಅಂದರೆ ಪ್ರತಿಯೊಬ್ಬರು ವಿನ್ನರ್ಸ್ ಇದರಲ್ಲಿ. ಅಂದರೆ ಸ್ಪರ್ಧೆ ಅಂದ ತಕ್ಷಣ 1, 2, 3 ಜಾಸ್ತಿ ಪ್ರೈಸ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಸೊ ಅದನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಹಾಗೆಯೇ ಇನ್ನೊಂದು ವಿಷಯ ಏನಂದರೆ, ಕೆಲವೊಂದು ತಂದೆ ತಾಯಿಗಳು ಒಬ್ಬರು ಮಕ್ಕಳನ್ನು ನೋಡಿಬಿಟ್ಟು ತಮ್ಮ ಮಕ್ಕಳು ಅದೇ ರೀತಿ ಆಗಬೇಕು ಅಂತ ಫೋರ್ಸ್ ಮಾಡ್ತಾರೆ ಮಕ್ಕಳಿಗೆ. ದಯವಿಟ್ಟು ಯಾವತ್ತೂ ಅದನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ನಮ್ಮ ಮಕ್ಕಳಲ್ಲಿ ಒಂದಲ್ಲ ಒಂದು ರೀತಿಯಾದಂತಹ ಪ್ರತಿಭೆ ಇದ್ದೇ ಇರ್ತದೆ. ಸೊ ಅದನ್ನು ಮೊದಲಿಗೆ ತಂದೆ ತಾಯಿಗಳನ್ನು ಗುರ್ತಿಸ್ಕೊಳ್ಳಿ. ಯಾಕೆಂದರೆ ಆ ಮಗು ಹಾಗೆ ಮಾಡ್ತಾ ಉಂಟು, ನೀನು ಅದೇ ಆಗಬೇಕು ಅಂತ ಯಾವತ್ತಿಗೂ ಮಗುವಿಗೆ ಫೋರ್ಸ್ ಮಾಡಲಿಕ್ಕೆ ಹೋಗಬೇಡಿ. ಅವರವರ ಟ್ಯಾಲೆಂಟ್ ಏನಿದೆ ಅದಕ್ಕೆ ತಂದೆ ತಾಯಿಗಳು ಸಪೋರ್ಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೊತೆ ಭಜನಾ ಸ್ಪರ್ಧೆಯಲ್ಲಿ ವಿನ್ ಆದಂತಹ ಪಾರ್ಟಿಸಿಪೆಂಟ್ ಒಬ್ಬರು ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್ ಸ್ಪಂದನ ಟಿವಿಗೆ. ಮೊದಲನಾಗಿ ನೀವು ನಮ್ಮನ್ನು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ನಮಗೆ ಕೊಟ್ಟಿದ್ದರು. ಅದನ್ನು ಕೇಳಿ ತುಂಬ ಖುಷಿಯಾಯಿತು. ನಮ್ಮ ಪ್ರಭಾ ಅಂತ ನನ್ನ ಸ್ಟೂಡೆಂಟ್ ಅವರು ಹೇಳಿದರು, ನಾವು ಹೇಗೋ ಪಾರ್ಟಿಸಿಪೇಟ್ ಮಾಡೋದು ಮುಖ್ಯ ಅಂತ ನಾವು ಭಜನೆಗೆ ಮಾಡಿಕೊಟ್ಟದ್ದು. ತುಂಬ ಕಡೆಯಲ್ಲಿ ಮಾಡಿದ್ದೇವೆ. ನಮಗೆ ಪ್ರೈಸ್ ಬರ್ತಂತ ನಾವು ಅಂತ ಎಣಿಸಲೇ ಇಲ್ಲ. ನಮ್ಮದೇನು ಅಷ್ಟು ಚೆಂದ ಆಗಲಿಲ್ಲ, ಆದರೆ ಸಹ ಅವರಿಗೆ ಚೆಂದ ಕಾಣಿತೇನೆ. ನಾವು ಸಾಧಾರಣ ಮಟ್ಟಿಗೆ ಹೇಳಿದ್ದೇವೆ. ನನಗೆ ತುಂಬ ಖುಷಿಯಾಯಿತು. ನನಗೆ ಭಜನೆ ಕಲಿಸಿಕೊಟ್ಟಂತಹ 12 ವರ್ಷದಿಂದ ಮಹಾಯಾ ಮೇಡಮ್ಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ದೇವರ ಮುಖಾಂತರ ಭಜನೆಯನ್ನು ಕಲಿಸಿದವರು ನಮ್ಮ ಗುರುಗಳಿಗೆ ನಾನು ಪ್ರಪ್ರಥಮವಾಗಿ ವಂದನೆಯನ್ನು ಮಾಡುತ್ತೇನೆ. ಮತ್ತು ಸ್ಪಂದನ ಈಗ ನನ್ನ ಮಗನು 3 ವರ್ಷ ಇಲ್ಲಿ ಕೆಲಸ ಮಾಡಿದ್ದಾನೆ. ಲಕ್ಷ್ಮೀಶ್ ಭಟ್, ಲಕ್ಕಿ ಅಂತ ಹೇಳ್ತಾನೆ ಅವನು ಇಲ್ಲಿ ತುಂಬ ಕೆಲಸ ಮಾಡಿದ್ದಾನೆ. ಹಾಗೂ ನಮಗೆ ತುಂಬ ಥ್ಯಾಂಕ್ಸ್ ನಮಗೆ ಪ್ರೋತ್ಸಾಹ ಕೊಟ್ಟೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಯಾರಾದರೂ ಮಾತಾಡೋರಿದ್ರೆ, ಒಪಿನಿಯನ್ಸನ್ನು ಶೇರ್ ಮಾಡೋರಿದ್ರೆ ಬರ್ಬೋದು. ಎಲ್ಲರಿಗೂ ನಮಸ್ಕಾರ. ನಮಗೆ ಈ ಒಂದು ಸಂದರ್ಭವನ್ನು ಒದಗಿಸಿಕೊಟ್ಟಂಥ ಸ್ಪಂದನ ಟಿವಿಗೆ ಮೊದಲು ನಮ್ಮ ಕೃತಜ್ಞತೆಗಳು ಸಲ್ಲಿಸಬೇಕಾಗ್ತದೆ. ನಾವು ಸಾಧಾರಣ ಒಂದು 20-22 ವರ್ಷದಿಂದ ಸತತ ಈ ಭಜನೆಯಲ್ಲೇ ನಮ್ಮದು. ಈಗ ಬಿಕಾಸ್ ನಾವು ಅದು ಏಜ್ ಎಲ್ಲ ದಾಟಿದ್ದೇವೆ, ಬೇರೆ ಯಾವುದಿಲ್ಲ ನಮಗೆ. ಭಜನೆ ಅದಿದ್ದರೆ ಸಾಕು ಅಂತೇಳಿ, ಬೇರೆ ಯಾವುದು ಈವನ್ ಟಿ ವಿ ಕೂಡ ನಾವು ನೋಡೋದಿಲ್ಲ. ಸ್ಪಂದನದಲ್ಲಿ ಉಂಟು ಅಂತೇಳಿ ನಮ್ಮ ಒಂದು ಅವಳು ಹೇಳಿದ ಕಾರಣ ನಾವು ಇದರಲ್ಲಿ ಒಂದು ಇದು ಸಿಗ್ತದೆ ಅಂತ ನಾವು ಸಹ ನಿರೀಕ್ಷೆ ಮಾಡಿರಲಿಲ್ಲ. ಅದೆಲ್ಲ ಆದರೆ ಭಜನೆಯಲ್ಲಿ ನಿಜವಾಗಿಯೂ ಒಂದು ಆತ್ಮ ತೃಪ್ತಿ ಬರ್ತದೆ. ಅದು
ಎಲ್ಲರೂ ತಿಳ್ಕೊಳ್ಳೋದು ಯಾವಾಗ ಅಂತ ಹೇಳಿದರೆ ಆ ಏಜ್ ದಾಟಬೇಕಂತ ಕಾಣ್ತದೆ. ಅಲ್ಲ, ಈ ಸೌತ್ ಕ್ಯಾನ್ರಾದಲ್ಲಿ ರಿಯಲಿ ಎಲ್ಲರೂ ಸಣ್ಣದಿಂದ ಈಗ ಕುಣಿತ ಭಜನೆ ಎಲ್ಲ ಬರ್ತದೆ. ರಿಯಲಿ ದೇ ಆರ್ ಡೂಯಿಂಗ್ ವೆಲ್. ನಾವು ಅದೆಲ್ಲ ದಾಟಿದ್ದೇವೆ. ಈಗ ನಮಗೆನ್ನೇ ಕುಣಿಲಿಕ್ಕೆ ಆಗಲಿಕ್ಕಿಲ್ಲ. ಆದರೂ ಸಹ ಸ್ಪಂದನಾ ಟಿ ವಿಯವರು ಈ ಒಂದು ಸಂದರ್ಭವನ್ನು ನಮಗೆ ಒದಗಿಸಿಕೊಟ್ಟದಕ್ಕೆ ತುಂಬ ತುಂಬ ಧನ್ಯವಾದಗಳು. ಇದೇ ರೀತಿ ಇನ್ನು ಮುಂದಕ್ಕೂ ಕೂಡ ನೀವು ಇಂಥದ್ದೇ ಹಲವಾರು ಕಾರ್ಯಕ್ರಮಗಳು ಮಾಡಬೇಕು, ನಾವು ಅದರಲ್ಲಿ ಪಾಲ್ಗಾರಿ ಆಗಬೇಕು ಅನ್ನೋದು ನಮ್ಮದೊಂದು ನಿರೀಕ್ಷೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಭಾಳ ಖುಷಿ ಆಯಿತು ಅವಕಾಶ ಕೊಟ್ಟದಕ್ಕೆ, ಭಾಳ ಖುಷಿ ಆಯಿತು. ಮತ್ತು ಈ ಥರ ಒಂದು ಸ್ಪರ್ಧೆಗೆ ಆನ್ಲೈನ್ ಆದರೂ ಸ್ಪರ್ಧೆ ಇರುವ ಕಾರಣ ನಮಗೊಂದು ಭಾಗವಹಿಸ್ಲಿಕ್ಕೆ ಅವಕಾಶ ಸಿಕ್ಕಿತ್ತು. ಬೇರೆ ಸ್ಪರ್ಧೆಗಳಿಗೆ ಆನ್ಲೈನ್ ಸ್ಪರ್ಧೆಗಳಿಗೆ ಈಗ ಕೊರೋನಾ ಆಗಿದ್ದು ಆನ್ಲೈನ್ ಹೌದು ಅದೇ. ಸೊ ಅದನ್ನೇ ಮಾಡ್ಕೊಂಡು ಮಕ್ಕಳೆಲ್ಲ ತುಂಬ ಪಾರ್ಟಿಸಿಪೇಟ್ ಮಾಡಿಲ್ಲ. ಸೊ ಆನ್ಲೈನ್ ಸ್ಪರ್ಧೆಗಳು ಇಂಥದನ್ನ ಮಾಡ್ಲಿಕ್ಕೆ ಆಗುತ್ತೆ. ಹೌದೌದು, ಖಂಡಿತ ಒಳ್ಳೇದಾಗ್ತದೆ ಇದರಿಂದ. ಭಜನಾ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಾವು ಭಾಗವಹಿಸಿರುವಂಥದ್ದು. ಸ್ಪಂದನಾ ಟಿ ವಿಯಲ್ಲಿ ಈ ಒಂದು ಕಾರ್ಯಕ್ರಮ ಇದೆ ಅಂತ ತಕ್ಷಣ ತುಂಬ ಸಂತೋಷ ಆಯಿತು. ಯಾಕೆಂದರೆ ನಮ್ಮ ಮಹಿಳಾ ಮಂಡಲದಲ್ಲಿ ಭಜನಾ ಶಿಬಿರವನ್ನು ಮಾಡ್ತಾಯಿದ್ವಿ. ಅದೇ ಟೈಮಿಗೆ ಈ ಸ್ಪಂದನಾ ಕಾರ್ಯಕ್ರಮ ಇದ್ದಿದ್ದರಿಂದ ನಮಗೆ ಈ ಒಂದು ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ಕಿತ್ತು. ಮತ್ತು ಬಹುಮಾನ ಸಿಗುತ್ತೆ ಅಂಥೇಳಿ ನಾವು ಭಾಗವಹಿಸಿರೋದಲ್ಲ. ನಾವು ಅಂದರೆ ಈ ಭಜನೆಯನ್ನು ಮಾಡಿ ನಮ್ಮ ಒಂದು ಸಂಸ್ಕಾರ ಸಂಸ್ಕೃತಿಯನ್ನು ಬೆಳೆಸಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ. ಹಾಗೆ ಪ್ರತಿದಿನ ಸಂಜೆ ಮಹಿಳೆಯರು ಭಜನೆಯನ್ನು ಮಾಡಬೇಕು ಮನೆಗಳಲ್ಲಿ ಅಂಥೇಳಿ ಆ ಒಂದು ಕಾರಣದಿಂದ ನಮ್ಮ ಮಹಿಳಾ ಮಂಡಲದಲ್ಲಿ ನಾವು ಈ ಭಜನಾ ಶಿಬಿರವನ್ನು ಹಮ್ಮಿಕೊಂಡಿದ್ವಿ. ಅದೇ ಹೊತ್ತಿಗೆ ನಮಗೆ ಸ್ಪಂದನದಲ್ಲಿ ಈ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳಿ ಅನ್ನಿಸ್ತು. ನಮಗೊಂದು ಭಾಗವಹಿಸಿ ಅದೊಂದು ಧೈರ್ಯದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ಕಿದ ಹಾಗಾಯಿತು. ನಮಗೆ ತುಂಬ ಸಂತೋಷ ಆಯಿತು. ಎಲ್ಲರೂ ತುಂಬ ಒಂದು ಉಮೇದಲ್ಲಿ ಉತ್ಸಾಹದಲ್ಲಿ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಅದಕ್ಕೆ ಈ ಸ್ಪಂದನಾ ವಾಹಿನಿಗೆ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ನಮ್ಮ ಮಹಿಳೆಯರಿಗೆ ಇದೇ ರೀತಿ ಈ ಸ್ಪಂದನಾ ವಾಹಿನಿ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ನಾ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಭಜನಾ ಟೀಮು ಮಹಿಳಾ ಮಂಡಲ ಕಟ್ಪಾಡಿ ಇದು ಭಜನೆ ಮಾತ್ರ ಸೀಮಿತವಾಗಿಲ್ಲ, ಎಲ್ಲ ಒಂದು ಕಾರ್ಯಕ್ರಮಗಳಿಗೂ ಸೀಮಿತವಾಗಿದೆ. ಮಹಿಳೆಯರು ಮುಂದೆ ಬರಬೇಕು ಅನ್ನೋದೇ ನಮ್ಮ ಉದ್ದೇಶ. ಮತ್ತು ನಮ್ಮ ಒಂದು ಸಂಸ್ಕಾರವನ್ನು ಬೆಳೆಸಬೇಕು, ಉಳಿಸ್ಬೇಕು ಅನ್ನೋದು ನಮ್ಮ ಒಂದು ಆಶಯ. ಹಾಗೆ ನಾವು ಈ ಮಹಿಳಾ ಮಂಡಲ ಕಟ್ಪಾಡಿಯಲ್ಲಿ ಹಲವಾರು ಬಗೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮುಂದುವರಿತಾ ಇದ್ದೇವೆ. ಸಾಧಾರಣ 65 ವರ್ಷಗಳಿಂದ ಈ ಒಂದು ನಮ್ಮ ಮಹಿಳಾ ಮಂಡಲ ಬೆಳೆಸ್ತಾ ಇದೆ. ಆದ್ದರಿಂದ ಇಂಥ ಒಂದು ಮಹಿಳೆಯರಿಗೆ ಅಂದರೆ ನಾವು ಸಾಧಾರಣ 50 ವರ್ಷದ ಮೇಲ್ಪಟ್ಟ ಮಹಿಳೆಯರಿಗೆ ಬೇರೆ ಏನು ಕಾರ್ಯಕ್ರಮಗಳು ಇರುವುದಿಲ್ಲ. ಹಾಗಾಗಿ ಈ ಮಹಿಳಾ ಮಂಡಲಗಳು ಅವರನ್ನು ಪ್ರೋತ್ಸಾಹಿಸ್ತಾ ಇದೆ. ಹಾಗೆ ನಿಮ್ಮ ವಾಹಿನಿಯು ನಮಗೆ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಾ ಇದೆ.